ಮಂಗಳೂರಿನಲ್ಲಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿ, ಭಾರತೀಯರ ಕನಸು ನನಸಾಗುತ್ತಿದೆ. ಹೋರಾಟದ ಬಳಿಕ ಮಂದಿರ ನಿರ್ಮಾಣವಾಗುತ್ತಿದೆ. ಮಕರ ಸಂಕ್ರಾಂತಿ ಮುಗಿಯುತ್ತಿದ್ದಂತೆ ರಾಮದೇವರ ಪ್ರಾಣಪ್ರತಿಷ್ಠೆ ಜನವರಿ 22ರ ಅಭಿಜಿತ್ ಮುಹೂರ್ತದಲ್ಲಿ ರಾಮದೇವರ ಪ್ರಾಣಪ್ರತಿಷ್ಠೆ ನಡೆಯಲಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಆ ದಿನ ಎಲ್ಲರಿಗೂ ಬರಲು ಅವಕಾಶ ಇರುವುದಿಲ್ಲ. ಹೀಗಾಗಿ ಎಲ್ಲರೂ ಊರ ರಾಮ ಮಂದಿರದಲ್ಲಿ ಬೃಹತ್ ಪರದೆಯ ಮೂಲಕ ವೀಕ್ಷಣೆಯನ್ನ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಮಂದಿರದಲ್ಲಿ ಪೂಜೆ, ಭಜನೆ, ಪ್ರಸಾದ ವಿತರಣೆಯನ್ನ ನೆರವೇರಿಸಬೇಕು ಎನ್ನಲಾಗಿದೆ. ಪ್ರಾಣ ಪ್ರತಿಷ್ಠೆ ಆದ ಬಳಿಕ ಮಂಡಲ ಉತ್ಸವ ನಡೆಯುತ್ತದೆ. ನಿತ್ಯ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳು ನಡೆಯುತ್ತದೆ. ಬಳಿಕ ಎಲ್ಲರೂ ಬಂದು ಪೂಜೆಯನ್ನ ಸಲ್ಲಿಸಬಹುದು. ರಾಮ ಮಂದಿರದಲ್ಲಿ ಸೇವಾರೂಪದ ಪಟ್ಟಿ ಇರುವುದಿಲ್ಲ. ರಾಮ ಭಕ್ತಿ ಬೇರೆಯಲ್ಲ, ದೇಶಭಕ್ತಿ ಬೇರೆಯಲ್ಲ. ರಾಮ ಸೇವೆ ಮಾಡುವ ಇಚ್ಛೆಯನ್ನ ದೇಶ ಸೇವೆ ಮಾಡೋಣ ಎಂದರು. ಶತಶತಮಾನಗಳ ಭಾರತೀಯರ ಸನಾತನ ಧರ್ಮೀಯರ ಕನಸು ಇವತ್ತು ನನಸಾಗುವತ್ತ ಸಾಗಿದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ ಚೈವ ಸಪ್ತಯಿತಾ ಮೋಕ್ಷದಾಯಿಕಾ. ಭರತ ಭೂಮಿ ಮೇಲೆ ಇರತಕ್ಕಂತಹ 7 ಮುಕ್ತಿದಾಯಕವಾದ ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ಪರಿಗಣಿತವಾಗಿರುವಂತಹದ್ದು ಅಯೋಧ್ಯ. ಅಂತಹ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಸುಂದರವಾದ ಮಂದಿರ ರಾಮನಿಗಿರಬೇಕು ಅನ್ನೋದು ನಮ್ಮೆಲ್ಲರ ಹೆಬ್ಬಯಕೆ. ಶತಶತಮಾನಗಳ ಹೋರಾಟದ ಬಳಿಕ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಇವತ್ತಲ್ಲಿ ಮಂದಿರ ನಿರ್ಮಾಣ ನಡೀತಾ ಇದೆ. ಮಕರ ಸಂಕ್ರಾಂತಿ ಮುಗಿತಾ ಇದ್ದಂತೆ ಉತ್ತರಾಯಣದ ಪರ್ವಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆ ಈ ಬಾರಿ ನಡೆಯಲಿದೆ. ಜನವರಿ 22ನೇ ತಾರೀಕಿಗೆ ಅಭಿಜಿನ್ ಮುಹೂರ್ತದಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ಈ ಬಾರಿ ಪ್ರಧಾನಮಂತ್ರಿಗಳವರೇ ಆ ಮಂದಿರದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ತತ್ಪ್ರಯುಕ್ತ ಆ ದಿವಸ ಎಲ್ಲರಿಗೂ ಕೂಡ ಅಲ್ಲಿ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಎಲ್ಲ ಭಗವದ್ಭಕ್ತರು ತಮ್ಮ ತಮ್ಮ ಊರುಗಳಲ್ಲಿ ಆ ದಿವಸ ದೇವ ಮಂದಿರಗಳಲ್ಲಿ ಊರವರೆಲ್ಲ ಒಂದಾಗಿ ಆ ದೃಶ್ಯವನ್ನು ದೊಡ್ಡ ಪರದೆ ಮೂಲಕ, ಟಿವಿ ಪರದೆ ಮೂಲಕ ವೀಕ್ಷಿಸುವಂತಾಗಬೇಕು. ಆ ಹೊತ್ತಿಗೆ ನಮ್ಮ ಊರ ದೇವಾಲಯದಲ್ಲಿ ದೇವರ ಪೂಜೆ, ಭಜನೆ, ಪ್ರಸಾದ ವಿತರಣೆ ಇವೆಲ್ಲ ನಡೆಯಬೇಕು. ರಾತ್ರಿಯ ಹೊತ್ತು 5 ಶತಮಾನಗಳ ಸಂಕೇತವಾಗಿ 5 ದೀಪಗಳನ್ನು ಬೆಳಗಿ ಆ ಉತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸಬೇಕು.